ಅವರು ಬಿಗ್ ಬಾಸ್ ಮನೆಯ ಒಂದು ವೇದಿಕೆ ಮೇಲೆ ಕೊಟ್ಟಿರುವಂತಹ ಹೇಳಿಕೆಗೆ ಹೊರಗಡೆ ಒಬ್ಬರ ಸಂದರ್ಶನ ಅಂದ್ರೆ ಒಬ್ರು ವ್ಯಕ್ತಿ ಹೊರಗಡೆ ಹೆಸರು ಬೇಡ ಹೊರಗಡೆ ಸಂದರ್ಶನ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾಗಳಲ್ಲಿ ಚಾನೆಲ್ಗಳಿಗೆ. ಆಗ ಹೇಳ್ತಾರೆ ಪ್ರತಾಪ್ ಅವ್ರು ಹೇಳಿದ್ದು ಶುದ್ಧ ಸುಳ್ಳು, ಆ ರೀತಿ ಯಾವುದು ಇಲ್ಲ ಅಂತ. ಅದು ಏನು ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆ ಹೇಳಿಕೆ ಏನು ಅಂತಂದ್ರೆ, ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಅವಕಾಶ ಕೊಟ್ಟಿದ್ರು. ನಿಮ್ಮ ಜೀವನದಲ್ಲಿ ಅದ್ರ ತಲೆ ಕೆಳಗಾಗಿರುವಂತಹ ವಿಚಾರಗಳು ನಡೆದಿತ್ತು ಅಂತಂದ್ರೆ ಅದರಿಂದ ನೀವು ಹೇಗೆ ಹೊರಗಡೆ ಬಂದ್ರಿ ಅಂತ ಹೇಳಿ ಅಂತ. ಪ್ರತಾಪ್ ಅವ್ರೇನು ಹೇಳ್ಬೇಕು ಅಂತ ಹೋಗಿಲ್ಲ, ಮನೆ ಮಂದಿನೂ ಸಿಕ್ಕಾಪಟ್ಟೆ ಸರ್ತಿ ಕೇಳ್ತಾ ಇದ್ರು, ಯಾಕೇನು ಮಾತಾಡಲ್ಲ ನೀವು, ನಿಮ್ಮ ಜೀವನ ಬಗ್ಗೆ ಮಾತಾಡಿ ಹೇಳ್ಕೊಳ್ಳಿ ಅಂತ. ಅವಕಾಶ ಸಿಕ್ಕಾಗ ಅಲ್ಲಿ ಪ್ರತಾಪ್ ಅವ್ರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ನಂಗೆ ಮೆಂಟಲಿ ಅನ್ಸ್ಟೇಬಲ್ ಇದೀನಿ ಅಂತ ಬರ್ದ್ಕೊಡು ಅಂತ ಹೇಳ್ತಾರೆ. ನಿನ್ನ ತಂಗಿಗೆ ಯಾರು ಮದುವೆ ಆಗ್ತಾರೆ ಅಂತೆಲ್ಲ ಕೇಳ್ತಾರೆ. ಕೆಲವೊಂದಿಷ್ಟು ವಿಚಾರಗಳಿದೆ. ಹಾಗೆ ಅವರು ಪ್ರತಾಪ್ ಅವರಲ್ಲಿ ಹೇಳಿರೋದು ಸರಿ ತಪ್ಪು ಅಂತ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಅವತ್ತು ಪ್ರತಾಪ್ ಹೇಳಿದ್ದು ಸುಳ್ಳು ಅಂತ ಇಲ್ಲಿ ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ಸತ್ಯ. ಯಾಕೆ ಅಂತಂದ್ರೆ, ಯಾವಾಗ ಕೋವಿಡ್ ಟೈಮಲ್ಲಿ ಇವರು ಆ ಒಂದು ರೂಲ್ಸ್ನ ಉಲ್ಲಂಘನೆ ಮಾಡಿದ್ರು, ಅವ್ರ ಮೇಲೆ ಕೇಸ್ ಆಗಿತ್ತು, ಎನ್ಕ್ವೈರಿ ಆಗ್ತಾ ಇತ್ತು. ಆ ಟೈಮ್ನ ಒಂದು ವಿಡಿಯೋ ಅವಾಗ ವಿಡಿಯೋ ಹಾಕಿದ್ರು. ಬಟ್ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಒಂದು ಸಂದರ್ಶನದ್ದು ಎಂದು ಅವ್ರು ಕೊಟ್ಟಿರುವಂತಹ ಹೇಳಿಕೆದು. ಇವ್ರು ಪ್ರತಾಪ್ ಅವರು ಇಲ್ಲಿ ಏನು ಹೇಳಿದ್ದಾರೆ ಅದು ಸುಳ್ಳಲ್ಲ. ಬಟ್ ಪ್ರತಾಪ್ ಅವ್ರು ಯಾವುದೆಲ್ಲ ತಪ್ಪುಗಳನ್ನ ಮಾಡಿದ್ರೆ ಒಪ್ಕೊಂಡಿದ್ದಾರೆ. ನಿಮಗೂ ಗೊತ್ತು, ಅದು ಅವಕಾಶನೂ ಕೊಟ್ಟಿದ್ದಾರೆ, ಜನರು ಅದನ್ನ ತಿದ್ಕೊಂಡು ನಡೀತಾ ಇದ್ದಾರೆ. ಆದ್ರೆ ಪ್ರತಾಪ್ ಅವ್ರು ಅಲ್ಲಿ ಹೇಳಿದ ಸುಳ್ಳು ಅಲ್ಲ ಅಂತ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಪ್ರತಾಪ್ ಅವರು ತಪ್ಪು ಮಾಡಿದಾಗ ಅಥವಾ ಅವ್ರನ್ನ ಕೂರಿಸ್ಕೊಂಡು ಅವ್ರ ಮೇಲೆ ಆಗಿರುವಂತಹ ಕೇಸ್ಗಳ ಬಗ್ಗೆ ನಡೆದಿರುವಂತಹ ಇನ್ವೆಸ್ಟಿಗೇಷನ್ ಇದೆ, ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಅಲ್ಲಿ ಪ್ರತಾಪ್ ಅವ್ರು ಮುಂಚೆನೆ ಹೇಳಿರೋದು, ಇವಾಗ ಹುಟ್ಟಿಸ್ಕೊಂಡು ಕಲ್ಪನೆ ಮಾಡ್ಕೊಂಡು ಹೇಳಿದ್ದಲ್ಲ. ಪ್ರತಾಪ್ ಅವರು ಮುಂಚೆನೆ ಹೇಳಿರೋದು ಈ ರೀತಿಯ ಇಲ್ಲೇನೋ ವೇದಿಕೆ ಮೇಲೆ ಕೊಟ್ಟರು ಹೇಳಿಕೆನ, ಅಂದ್ರೆ ನೀವು ಮೆಂಟಲ್ ಅನ್ಸ್ಟೇಬಲ್ ಇದೆ ಅಂತ ಬರ್ಕೊಡು ಅಂತ ಹೇಳಿದ್ದಾಗಿರ್ಬೋದು, ಅಥವಾ ನಿಮ್ಮ ತಂಗಿನ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ಬೋದು. ಈ ಥರದನ್ನ ಯಾವ ವ್ಯಕ್ತಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೋ, ಬಟ್ ಅದೇ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅದೇ ವ್ಯಕ್ತಿಯ ಎದುರುಗಡೆ ಪ್ರತಾಪ್ ಅವರು ಇದ್ರ ಬಗ್ಗೆ ಮಾತಾಡಿರುವಂಥದ್ದು. ಅವತ್ತು ಈ ವ್ಯಕ್ತಿ ಏನು ಹೇಳಿಲ್ಲ, ಇವಾಗ ಯಾಕೆ ಹೇಳ್ತಾ ಇದ್ದಾರೆ ಜನಗಳು ಕೇಳ್ತಾರೋ ಪ್ರಶ್ನೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವಿಲ್ಲಿ ಯಾರ ಪರ ಯಾರ ವಿರೋಧನೂ ಮಾತಾಡ್ತಾ ಇಲ್ಲ. ಪ್ರತಾಪ್ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತಾನು ಹೇಳಿದೀವಿ, ಸರಿ ಮಾಡಿದಾಗ ಸರಿ ಅಂತ ಹೇಳಿದೀವಿ. ನೀವು ನೋಡಿರ್ಬೋದು, ನಮಗೆ ತುಂಬಾ ಮೆಸೇಜಸ್ ಮತ್ತೆ ಮೇಲ್ಗಳು ಬರ್ತಾ ಇತ್ತು. ಏನಪ್ಪಾ ಅಂದ್ರೆ, ಪ್ರತಾಪ್ ಅವ್ರ ಬಗ್ಗೆ ಈ ರೀತಿ ಹೊರಗಡೆ ಇಂಟರ್ವ್ಯೂ ಅಲ್ಲಿ ಮಾತುಗಳು ಬಂದಿರೋದು, ಅಥವಾ ಜನಗಳ ಇದ್ರ ಬಗ್ಗೆ ಮಾತಾಡ್ತಿದ್ರೆ ನೀವ್ ಯಾಕೇನು ಮಾಡ್ತಿಲ್ಲ, ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ನಾವು ಸುಮ್ಮನೆ ಯಾರು ಸರಿ ಯಾರು ತಪ್ಪು ಅಂತ ತಿಳ್ಕೊಳ್ಳದೆ ವಿಡಿಯೋ ಮಾಡೋದು ಬೇಡ ಅಂತ ಕೂತ್ಕೊಂಡು ವಿಚಾರಿಸಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡಿದಾಗ ನಾನು ವಿಡಿಯೋ ಮಾಡ್ತಾ ಇರೋದು. ಜನಗಳ ಒಂದು ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಪ್ರತಾಪ್ ಅವ್ರು ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ತಪ್ಪು ಮಾಡಿದರೆ, ಅದನ್ನ ಒಪ್ಕೊಂಡಿದ್ದಾರೆ, ಅದನ್ನ ತಿದ್ದಿ ನಡೀತಾ ಇದ್ದಾರೆ, ಜೀವನದಲ್ಲಿ ನಡೆಯೋಕೆ ಅವಕಾಶ ಕೊಡೋಣ. ಒಂದು ವ್ಯಕ್ತಿ ತಪ್ಪು ಮಾಡ್ದ ಅಥವಾ ಸುಳ್ಳು ಹೇಳ್ದ ಅಂತ ನೆಕ್ಸ್ಟ್ ಟೈಮ್ ಅವ್ನು ಸುಳ್ಳು ಹೇಳ್ತಾರೆ ಅಂತ ನಾವು ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಸರಿನೂ ಹೇಳ್ಬೋದು, ನಿಜಾನೂ ಹೇಳಿರ್ಬೋದು. ನಾವು ಕೂತ್ಕೊಂಡು ಆಲೋಚನೆ ಮಾಡ್ತಕ್ಕದ್ದು ನಮಗೆ ಬಿಟ್ಟಿದ್ದು. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಜೊತೆಗೆ ಪ್ರತಾಪ್ ಅವ್ರೇನು ಮಾಡಾರ ತಪ್ಪೇನು ಮಾಡಿದಾರಾ ಜನಗಳ ಪ್ರಶ್ನೆ ಇದು. ಯಾಕೆ ಅಂತಂದ್ರೆ, ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಅಥವಾ ಎಷ್ಟೊಂದು ವ್ಯಕ್ತಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ, ದುಡ್ಡನ್ನ ಅವರಿಂದ ಜೋಡಿಸ್ತಾ ಇದ್ದಾರೆ, ಅವ್ರಿಗೆ ಸಿಗುವಂತಹ ಸೌಲಭ್ಯಗಳನ್ನ ಕೊಡ್ತಿಲ್ಲ. ಈ ರೀತಿಯ ತಪ್ಪುಗಳ ವಿರುದ್ಧ ಯಾರು ಮಾತಾಡ್ತಿಲ್ಲ. ಆದ್ರೆ ಯಾವುದೋ ಮಾಡೋ ತಪ್ಪನ ವ್ಯಕ್ತಿ ಒಪ್ಕೊಂಡ್ರು ಸಹ ಮತ್ತೆ ಇವತ್ತಿಗೂ ಸಹ ವ್ಯಕ್ತಿನ ಸುಳ್ಳುಗಾರ, ಮೋಸಗಾರ ಅಂತ ಯಾಕೆ ನಿಂದಿಸ್ತಾ ಇದ್ದೀರಾ ಅಂತ ಜನಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ನಾನು ಮಾತಾಡ್ತಿರೋದು, ಈ ಥರ ತಪ್ಪುಗಳು ನಿಮ್ಗೆ ಕಾಣಲ್ವಾ? ಒಂದೋ ಮಾಡಿರೋ ತಪ್ಪನ ವ್ಯಕ್ತಿ ಒಪ್ಕೊಂಡ್ರು ಸಹ ಮತ್ತೆ ಅವ್ರಿಗೆ ಇದೇ ರೀತಿಯ ಒಂದು ಹೇಳಿಕೆನ ಕೊಟ್ಟಾಗ, ಅಥವಾ ತಪ್ಪು ಮಾಡ್ತಾ ಇದ್ದಾನೆ ಅಥವಾ ಸುಳ್ಳುಗಾರ ಮೋಸಗಾರ ಅಂತ ಹೇಳಿದಾಗ ಹೇಗಿರುತ್ತೆ? ಅಂಡ್ ಪ್ರತಾಪ್ ಅವರದ್ದು ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೇಲಿ ಇವ್ರದ್ದು ಹೊರಗಡೆ, ಇಲ್ಲಿ ಕುತ್ಕೊಂಡು ಏನೇ ಮಾತಾಡಿದ್ರು ಸಹ ಪ್ರತಾಪ್ ಅವ್ರಿಗೆ ಅದು ಗೊತ್ತಾಗಲ್ಲ. ಹೊರಗಡೆ ಬಂದ್ಮೇಲೆ ಕುತ್ಕೊಂಡು ಮಾತಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜನಗಳಿಗೆ ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ನೋಡಿರ್ತೀರ ಅಂತ ಭಾವಿಸ್ತೀನಿ. ಯಾಕಂತಂದ್ರೆ 2-3 ವರ್ಷದ ಹಿಂದೆನೆ ಆ ಒಂದು ಇಂಟರ್ವ್ಯೂ ಅಲ್ಲಿ, ಅಂದ್ರೆ ಒಂದು ಆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈ ಒಂದು ಇಲ್ಲಿ ಸ್ಟೇಜ್ ಮೇಲೆ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ಅವರು ಅಲ್ಲಿ ಅದನ್ನೇ ಕೊಟ್ಟಿದ್ರು. ಇವತ್ತು ಯಾರು ಸಂದರ್ಶನ ಕೊಡ್ತಾ ಇದ್ದಾರೋ ಅವರೇ ಅವತ್ತು ಅಲ್ಲಿದ್ರು, ಅವ್ರ ಎದುರುಗಡೆ ಕೂತ್ಕೊಂಡಿದ್ರು. ಸೊ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿರುತ್ತೆ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಮುಂಚೆನೆ ಹೇಳಿದಾಗೆ ನಾನು ಇಲ್ಲಿ ಯಾರು ಪರ ಯಾರ ವಿರೋಧನೂ ಮಾತಾಡ್ತಿಲ್ಲ. ಹಾಗಂತ ಪ್ರತಾಪ್ ಅವ್ರು ತಪ್ಪು ಅಂತಾನು ಹೇಳ್ತಿಲ್ಲ, ಸರಿ ಅಂತಾನು ಹೇಳ್ತಿಲ್ಲ. ಬಟ್ ಆ ಒಂದು ಏನಾದ್ರು ಎಕ್ಸ್ಟ್ರಾ ಮಾತುಗಳು ಬಂದಿದ್ರು ಸಹ ಎಮೋಷನಲ್ ಆಗಿರೋ ಟೈಮಲ್ಲಿ ಮಾತು ನಿಜವಾಗ್ಲೂ ಬಂದಿರುತ್ತೆ. ಬಟ್ ಹೇಳಿರೋ ವೈಖರಿ ಬೇರೆ ಆಗಿರಬಹುದೇನೋ. ಬಟ್ ನಿಮ್ಗೆ ಅನ್ಸುತ್ತೆ ಪ್ರತಾಪ್ ಅವರು ಹೇಳಿರೋದ್ರ ಬಗ್ಗೆ ಅಥವಾ ಹೇಳಿಕೆ ಕೊಟ್ಟಿರೋ ಬಗ್ಗೆ, ಇಲ್ಲಿ ಸಂದರ್ಶನ ಕೊಡ್ತಿರೋರ ಬಗ್ಗೆ, ಯಾಕಂದ್ರೆ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಚಾರ ಅದೇ. ಒಂದು ಪ್ರತಾಪ್ ಅವರು ಅವತ್ತೇನು ಹೇಳಿದ್ರು ಬಿಗ್ ಬಾಸ್ ಮನೇನು ಅದೇ ಹೇಳ್ತಾ ಇರೋ ವಿಚಾರ. ಇನ್ನೊಂದು ಇಲ್ಲ, ಆ ರೀತಿ ಹೇಳೇ ಇಲ್ಲ ನಾನು ಅಂತ ಹೇಳ್ತಿರೋ ಒಂದು ಸಂದರ್ಶನ.
ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪ ಅಂತ ನಿಮ್ಮ ತರ್ಕಕ್ಕೆ ಬಿಡ್ತೀನಿ. ಜೊತೆಗೆ ನಿಮ್ಗೆ ಏನ್ ಅನಿಸ್ತು ಪ್ರತಾಪ್ ಅವರ ಹೇಳಿಕೆಗೆ, ಇವತ್ತು ಬೇರೆ ತರ ರೂಪ ಪಡ್ಕೊಳ್ತಾ ಇದೆ ಹೊರಗಡೆ ಬೇರೆಯವ್ರ ಸಂದರ್ಶನದಿಂದ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಮ ಪ್ರಕಾರನೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ.